ಮರಣೋತ್ತರ ಪದ್ಮವಿಭೂಷಣ ಪುರಸ್ಕೃತ ಪೇಜಾವರ ಮಠದ ವಿಶ್ವೇಶತೀರ್ಥ ಸ್ವಾಮೀಜಿಯ ಪರವಾಗಿ ಪೇಜಾವರ ಮಠದ ವಿಶ್ವಪ್ರಸನ್ನ ಸ್ವಾಮೀಜಿ ಹಾಗೂ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಪ್ಪ ಅವರನ್ನ ಮಂಗಳೂರಿನ ಬಿ ಹ್ಯೂಮನ್ ಸಂಸ್ಥೆಯ ವತಿಯಿಂದ ನಗರದ ಪುರಭವನದಲ್ಲಿ ಸನ್ಮಾನಿಸಲಾಯಿತು. ಇದೇ ವೇಳೆ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಪ್ಪ ಅವರಿಗೆ ಸನ್ಮಾನದ ಜೊತೆಯಲ್ಲಿ ಅವರ ವೈಯಕ್ತಿಕ ಖರ್ಚಿಗೆ 10 ಲಕ್ಷ ರೂಪಾಯಿ ಕೊಡುಗೆಯಾಗಿ ನೀಡಲಾಯಿತು. ಮಂಗಳೂರಿನ ಪುರಭವನದಲ್ಲಿ ಬಿ ಹ್ಯೂಮನ್ ಸಂಘಟನೆಯ ವತಿಯಿಂದ ಮರಣೋತ್ತರ ಪದ್ಮವಿಭೂಷಣ ಪುರಸ್ಕೃತ ಪೇಜಾವರ ಮಠದ ವಿಶ್ವೇಶತೀರ್ಥ ಸ್ವಾಮೀಜಿಯ ಪರವಾಗಿ ಪೇಜಾವರ ಮಠದ ವಿಶ್ವಪ್ರಸನ್ನ ಸ್ವಾಮೀಜಿ ಹಾಗೂ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಪ್ಪ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಇನ್ನು ಪೇಜಾವರ ಮಠದ ವಿಶ್ವಪ್ರಸನ್ನ ಸ್ವಾಮೀಜಿಯವರು ಮಾತನಾಡಿ, ನಮ್ಮ ಬದುಕು ಕಿತ್ತಳೆ ಹಣ್ಣಿನಂತೆ ಮುಖಾಮುಖಿಯಾಗಿರಬೇಕು. ಕಿತ್ತಳೆ ಹಣ್ಣು ಮಾರುತ್ತಲೇ ಶಾಲೆ ಕಟ್ಟಿದ ಹಾಜಬ್ಬರ ಬದುಕಿನ ಶೈಲಿ, ಗುರಿ, ಧ್ಯೇಯವನ್ನ ನಮ್ಮ ಬದುಕಿನಲ್ಲೂ ಅಳವಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು. ಎಲ್ಲವನ್ನು ಪಡೆದಿರತಕ್ಕಂತಹ ನಮಗೆ ದೊಡ್ಡ ಹೊಣೆಗಾರಿಕೆ ಇದೆ. ಸಮಾಜಕ್ಕೆ ಎಲ್ಲವನ್ನೂ ಪ್ರತಿಯಾಗಿ ಕೊಡಬೇಕು. ಯಾಕೆ ಎಲ್ಲರೂ ಪಡ್ಕೊಳ್ಳೋವರೇ ಮರಳಿ ತುಂಬಿಸುವವರು ಯಾರೂ ಇಲ್ಲ ಅಂತಂದರೆ ಅಂತಹ ಸಮಾಜ ಎಷ್ಟು ದಿವಸ ಬಾಳಿ ಬದುಕೀತು. ಪ್ರತಿಯೊಬ್ಬರೂ ಕೊಡಬೇಕು. ಎಲ್ಲವನ್ನೂ ಪಡ್ಕೊಂಡಿದ್ದೇವೆ, ಎಲ್ಲವನ್ನೂ ಕೊಡಬೇಕು. ಆದರೆ ಸಾಧ್ಯ ಆಗೋದಿಲ್ಲ. ಅಂತಹ ಹೊತ್ತಿಗೆ ಏನನ್ನಾದರೂ ಒಂದನ್ನು ನೀಡಲೇಬೇಕು. ಯಾರ್ಯಾರಿಗೆ ಏನೇನು ಸಾಮರ್ಥ್ಯವೋ ಅವರವರು ಸಮಾಜಕ್ಕೆ ಪ್ರತಿಯಾಗಿ ಒಂದೊಂದನ್ನು ಮರುಪೂರ್ಣ ಮಾಡ್ತಾ ಬಂತು ಅಂತಂದರೆ ಆ ಸಮಾಜ ಚಿರಕಾಲ ಉಳಿಯುತ್ತೆ. ಅಂತಹ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರಿಗೂ ಕೂಡ ಇದೆ. ಹಾಗೆ ಯಾರು ನಡ್ಕೋತಾ ಇದ್ದಾರೆ, ಮತ್ತೊಂದು ಬೇಕಾಗಿಲ್ಲ. ಬದುಕಿಗೋಸ್ಕರ ಆಯ್ದುಕೊಂಡಂತಹ ನಮ್ಮ ವೃತ್ತಿ ಏನಿದೆ ಅಲ್ಲ, ಅದನ್ನೂ ನಾವು ಪ್ರಾಮಾಣಿಕವಾಗಿ ನಿರ್ವಹಿಸಿಕೊಂಡು ಬಂದರೆ ಸಾಕು. ಮೋಸ, ಅವ್ಯವಹಾರ, ವಂಚನೆಗಳಿಗೆ ಎಡೆ ಇಲ್ಲದಂತೆ ನಮ್ಮ ವೃತ್ತಿ ಜೀವನವನ್ನು ನಾವು ನಡೆಸಿಕೊಂಡು ಬಂದರೂ ಕೂಡ ಸಾಕು. ಸಮಾಜಕ್ಕೆ ಸಲ್ಲಿಸುವ ದೊಡ್ಡ ಸೇವೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಪ್ಪ, ಸಹಾಯ ಮಾಡಿರುವುದಕ್ಕೆ ನಾನು ಎಲ್ಲರಿಗೂ ಚಿರಋಣಿ ಆಗಿದ್ದೇನೆ ಎಂದು ಹೇಳಿದರು. ಭಾರತ ಪ್ರಧಾನಮಂತ್ರಿ ಅವರು ನನಗೆ ಈ ಒಂದು ಕೊಟ್ಟ ಕೊಡುಗೆಯಲ್ಲಿ ಕೂಡ ಆದರೆ ನಾನು ಹತ್ತಿರ ನಿಂಡುಕೊಂಡು ಈ ಒಂದು ಪ್ರಧಾನಮಂತ್ರಿ ಅವರು ರಾಷ್ಟ್ರಪತಿ ನೋಡುವ ಒಂದು ಅವಕಾಶ ಸಿಕ್ಕಿತ್ತು. ಜಿಲ್ಲೆ MP ಇರ್ಬೋದು, ನನ್ನ ಜಿಲ್ಲೆಯಿಂದ ಮಂಗಳೂರು ಜಿಲ್ಲೆಯಿಂದ ಅರೆಕಲ ಜೀವಮಟ್ಟಿಗೂ ಅಷ್ಟು ದೂರವನ್ನು ಮುಟ್ಟಿದ್ರಲ್ಲ, ನಿಮ್ಮ ಸಹಾಯ ಕೂಡ ನನಗೆ ಅದರ ದೊಡ್ಡದಾಗಿದೆ. ಮಾಧ್ಯಮ ಮಿತ್ರರು ನನ್ನ ತೋರಿಸಿದರು. ಇವತ್ತು ಈ ಸುಂದರವಾದ ವೇದಿಕೆಯಲ್ಲಿ ಕೂತ್ಕೊಂಡು ನನ್ನ ಕಣ್ಣು ನಿರ್ದೆತ್ತು ಎಷ್ಟು ಮೊತ್ತದ ಹಣ ಕೊಟ್ಟಿದ್ರಿ. ನಿಮಗೆ ಎಲ್ಲ ನಾನು ಮಂಗಳೂರು ಅರೆಕಲ ಹಾಜಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಹಾಗೆ ಮಂಗಳೂರು ಉದ್ಯಮಿಗಳಿಗೆ, ಮಂಗಳೂರು ದಾನಿಗಳವರಿಗೆ, ಮಂಗಳೂರು MLA ಇರುವುದು, MP ಇರುವುದು, ಎಲ್ಲ ಉಸ್ತುವಾರಿ ಮಂತ್ರಿ ಇರುವುದು. ಆದರೆ ನಿಮಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳಿಕೆ ಅಲ್ಲಾಹು ನಿಮಗೆ ಆಪ್ಯತ್ತು ಆರೋಗ್ಯ ಕೊಡಲಿ ಅಂತ ಹಾರೈಸುತ್ತೆ. ಮಾಜಿ ಸಚಿವ ಹಾಗೂ ಶಾಸಕ UT ಖಾದರ್ ಅವರು ಮಾತನಾಡಿ, ಐತಿಹಾಸಿಕ ಕಾರ್ಯಕ್ರಮವೊಂದಕ್ಕೆ ಸಾಕ್ಷಿಯಾಗಿದೆ. ಸಮಾಜಕ್ಕೆ ಇದೊಂದು ದಿಕ್ಸೂಚಿ ಸಂದೇಶವಾಗಲಿದೆ ಎಂದು ಹೇಳಿದರು. ಬಹುಶಃ ತಮ್ಮ ಈ ಕೆಲಸ ಕಾರ್ಯಗಳು ನಾವು ಇವತ್ತು ನಾನು ಬಹುಶಃ ಮುಂದೆ ಅರ್ಥ ಮಾಡಿಕೊಂಡಿದ್ದೆ. ಈಗಲೂ ಕೂಡ ನಾನು ಇದನ್ನು ನೋಡಿದ್ದೆ. ತಮ್ಮ ಈ ಕೆಲಸ ಕಾರ್ಯ ಮುಂದಿನ ಹಂತವಾಗಿ ಇನ್ನಷ್ಟು ದೊಡ್ಡ ಮಟ್ಟದ ಒಂದು ಸಾಮಾಜಿಕವಾದ ಸಂಸ್ಥೆಯಾಗಿ ಸರ್ವರು ಕೂಡ ಪ್ರೀತಿ ವಿಶ್ವಾಸ ಅಂದುಕೊಂಡು ನಮ್ಮ ಸಮಾಜದಲ್ಲಿ ಅತ್ಯುತ್ತಮವಾದ ಸಂದೇಶ ಯುವಜನರಿಗೆ ಕೊಡುವಂಥ ಒಂದು ದೊಡ್ಡ ಮಟ್ಟದೊಂದು ಸಂಸ್ಥೆಯಾಗಿ ಪರಿವರ್ತನೆ ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಈ ಒಂದು ಎಲ್ಲರೂ ಸೌಹಾರ್ದತೆ, ಪ್ರೀತಿ, ವಿಶ್ವಾಸ ಇರಬೇಕಂತ ಹೇಳಿಕೊಂಡು ಮಠದಲ್ಲೇ ಇವತ್ತು ಇಫ್ತಾರ್ ಕೂಟ ಏರ್ಪಡಿಸಂತ ಯಾವುದೊಂದು ಸ್ವಾಮೀಜಿ ಇದ್ದರೆ ಅದು ನಮ್ಮ ಉಡುಪಿ ಸ್ವಾಮೀಜಿ ಅಂತೇಳಿ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ದಿಕ್ಸೂಚಿ ಸಂದೇಶ ಕೊಡುವಂಥ ಜೊತೆಯಲ್ಲಿ ಅವರು ಸಮಾಜದ ಎಲ್ಲ ಜಾತಿ, ಎಲ್ಲ ವರ್ಗದವರು ಕೂಡ ಬಹುಶಃ ಎಲ್ಲ ಕಾರ್ಯಕ್ರಮಕ್ಕೆ ಇವತ್ತು ಹಮ್ಮಿಕೊಂಡಂಥ ವಿಚಾರ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ತದಬಳಿಕ ವಿಧಾನ ಪರಿಷತ್ನ ಸದಸ್ಯ BM ಫಾರೂಕ್ ಅವರು ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಕಾರ್ಯಕ್ರಮಗಳು ಕಣ್ಣು ತೆರೆಸುವ ಕೆಲಸ ಆಗ್ತಿದೆ ಎಂದು ಹೇಳಿದರು. ಸಂತೋಷತೆ ಭಾಳ ಒಂದು ಅದ್ಭುತ ಕಾರ್ಯ. ಇಂಥ ಒಂದು ಮಹಾನ್ ವ್ಯಕ್ತಿ ನಮ್ಮ ಈ ಜಿಲ್ಲೆಯಲ್ಲಿದ್ದಾರೆ, ಅದು ಕೂಡ ನಮ್ಮ ಸಮುದಾಯದಲ್ಲಿದ್ದಾರೆ ಅಂತ ಹೇಳಿ ಭಾಳ ಒಂದಿದೆ. ನಾನು ಅವರಿಗೆ ಏನು ಮಾಡಿದೆ, ಅವರ ನಂಬರನ್ನು ನಾನು ಪಡ್ಕೊಂಡು ಇತ್ತೀಚಿನ ದಿನಗಳಲ್ಲಿ ನಾನು ಬೆಂಗಳೂರಿನ 2006ರಲ್ಲಿ ನಡೆದಂತಹ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಾವು ಪ್ರತಿ ವರ್ಷ ಅರಮನೆ, ಬಹುಶಃ ಇದು ಟೌನ್ ಹಾಲ್ ಪುಟ್ಟಣಚೆಟ್ಟಿ ಪುರಭವನದಲ್ಲಿ ಈ ಒಂದು ಬೃಹತ್ತಾದ ಒಂದು ಕಾರ್ಯಕ್ರಮವನ್ನು ನಾವು ಮಾಡುತ್ತೇವೆ ಪ್ರತಿ ವರ್ಷ. ಅದು ಪ್ರತಿಭಾ ಪುರಸ್ಕಾರ ಮತ್ತು ಈದ್ ಮಿಲನ್ ಕಾರ್ಯಕ್ರಮ, ಹಾಗೆ
ಈ ಸಮುದಾಯದಲ್ಲಿ ಒಂದು ಅತಿ ಒತ್ತು ನೀಡುವಂತಹ, ಯಾವುದೇ ಒಂದು ಸಮುದಾಯವನ್ನು ಅಭಿವೃದ್ಧಿಪಡಿಸುವಂಥ ಯಾವುದೋ ಒಂದು ಕಾರ್ಯದಲ್ಲಿ ನೀಡುವಂತಹ ಆ ಒಂದು ವ್ಯಕ್ತಿಗೆ ವರ್ಷದ ಬ್ಯಾರಿ ನೀಡುವಂಥ ಒಂದು ಪುರಸ್ಕಾರವನ್ನು ನಾವು ನೀಡ್ತಾ ಬಂದಿದ್ದೇವೆ. ಕಾರ್ಯಕ್ರಮದಲ್ಲಿ ಹರೇಕಳ ಹಾಜಬ್ಬ ಅವರ ವೈಯಕ್ತಿಕ ಬದುಕಿಗೆ ನೆರವು ನೀಡುವುದರ ಭಾಗವಾಗಿ ಬಿ ಹ್ಯೂಮನ್ ವತಿಯಿಂದ 10 ಲಕ್ಷ ರೂಪಾಯಿಯ ಚೆಕ್ ಅನ್ನು ಹಸ್ತಾಂತರಿಸಲಾಯಿತು. ಯುನಿಟಿ ಸಮೂಹ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಹಬೀಬ್ ರೆಹಮಾನ್ ಅವರು ಕೊಡುಗೆಯಾಗಿ ನೀಡಿದ ಜೀವನ ಪರ್ಯಂತ ಉಚಿತ ವೈದ್ಯಕೀಯ ವ್ಯವಸ್ಥೆಯ ದಾಖಲೆ ಪತ್ರವನ್ನು ಕೂಡ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಬ್ಬ ಅವರಿಗೆ ನೀಡಲಾಯಿತು. ಈ ಕೊಡುಗೆಯನ್ನ ಪದ್ಮವಿಭೂಷಣ ಪುರಸ್ಕೃತ ಡಾಕ್ಟರ್ ಬಿಎಂ ಹೆಗ್ಡೆ ಅವರಿಗೂ ನೀಡಲಾಗುವುದೆಂದು ಸಭೆಯಲ್ಲಿ ಘೋಷಿಸಲಾಯಿತು. ಕೊಡುಗೆಯ ಚೆಕ್ ಸ್ವೀಕರಿಸಿದ ಹಾಜಬ್ಬ ಕಣ್ಣೀರಿಟ್ಟರು. ಇನ್ನು ಆರೋಗ್ಯದ ಕಾರಣದಿಂದ ಡಾಕ್ಟರ್ ಬಿಎಂ ಹೆಗ್ಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರಲಿಲ್ಲ. ಬಿಎಂ ಹೆಗ್ಡೆ ಅವರಿಗೆ ಅವರ ಮನೆಯಲ್ಲಿ ಸನ್ಮಾನಿಸಲಾಯಿತು. ಬಿ ಹ್ಯೂಮನ್ ಮಂಗಳೂರು ಘಟಕಾಧ್ಯಕ್ಷ ಮೊಹಮ್ಮದ್ ಅಮೀನ್ ಎಚ್ಎಚ್ ಸ್ವಾಗತಿಸಿದ್ರು. ಬಿ ಹ್ಯೂಮನ್ನ ಸ್ಥಾಪಕಾಧ್ಯಕ್ಷ ಆಸಿಫ್ ಡೀಲ್ಸ್ ವಂದಿಸಿದ್ರು. ಕಾರ್ಯಕ್ರಮವನ್ನು ಸಮಾಜ ಸೇವಕ ರಫೀಕ್ ಮಾಸ್ತರ್ ಮತ್ತು ಉಪನ್ಯಾಸಕಿ ಸುಹಾನಾ ನಿರೂಪಿಸಿದ್ರು. ಮುಖ್ಯ ಅತಿಥಿಗಳಾಗಿ ಮಂಗಳೂರು ಡಿಸಿಪಿ ಹರಿರಾಮ್ ಶಂಕರ್, ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್, ಮಂಗಳೂರು ಧರ್ಮ ಪ್ರಾಂತ್ಯದ ಪಿಆರ್ಒ ರಾಯ್ ಕ್ಯಾಸ್ಟಲಿನು, ಸೌದಿ ಅರೇಬಿಯಾದ ಅಲ್ ಮುಜೈನ್ನ ಜಕಾರಿಯಾ ಜೋಕಟ್ಟೆ, ಬ್ಯಾರಿಸ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ನ ಅಧ್ಯಕ್ಷ ಎಸ್ಎಂ ರಶೀದ್ ಹಾಜಿ, ಹಿದಾಯಾ ಫೌಂಡೇಶನ್ನ ಅಧ್ಯಕ್ಷ ಮನ್ಸೂರ್ ಅಹಮದ್ ಆಜಾದ್, ಮಾಜಿ ಮೇಯರ್ ಕೆ ಅಶ್ರಫ್, ಕಲ್ಕುರಾ ಪ್ರತಿಷ್ಠಾನದ ಅಧ್ಯಕ್ಷ ಪ್ರದೀಪ್ ಕುಮಾರ್ ಕಲ್ಕುರಾ, ಉಡುಪಿ ಸಹಬಾಳ್ವೆ ಅಧ್ಯಕ್ಷ ಅಮೃತ್ ಶೆಣೆ, ಯೋಗೀಶ್ ಶೆಟ್ಟಿ ಜೆಪ್ಪು ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಟೇಸ್ಟ್ಗೆ ಮತ್ತೊಂದು ಹೆಸರು ಕೊಚ್ಚಿನ್ ಬೇಕರಿ. ಬರ್ತ್ಡೇ ಕೇಕ್ಸ್, ಸ್ವೀಟ್ಸ್ ಲೈಕ್ ಲಾಡು, ಪೇಡ, ಕಾಜು ಕಟ್ಲಿ, ಹಲ್ವಾಸ್, jamuns, dry fruit halwas, various kinds of pastries, butter beans and many more. Breads, puffs, pizzas and various savories at the best bakers from Calicut. Cochin Bakery, Kaltappam and Kinatappam. Visit Madi, Cochin Bakeries, celebrating the art of baking since 1939. Cochin Bakery, Paradigm Plaza, AB Shetty Circle. Phone 24201725262020.